ಎಲ್ರಿಗೂ ನಮಸ್ಕಾರ. ಕ್ರಿಸ್ಮಸ್ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಹಾಗೂ ಸದ್ಯದಲ್ಲೇ ಬರುವ 2025 ಹೊಸ ವರ್ಷದ ಆಚರಣೆಯಲ್ಲಿ ಎಲ್ಲ ಕ್ರೈಸ್ತ ಬಾಂಧವರಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಈ ಒಂದು ಸಂದೇಶವನ್ನು ನೀಡೋದಕ್ಕೆ ಪ್ರಮುಖ ಕಾರಣ, ನಮ್ಮ ದೇಶದಲ್ಲಿ ವಿಶೇಷವಾಗಿ ಎಲ್ಲ ಜಗತ್ತಿನಲ್ಲಿ ವರ್ಷಕ್ಕೆ ಬಹುತೇಕ 1 ಕೋಟಿ ಜನರು TB ಅಥವಾ ಕ್ಷಯರೋಗದಿಂದ ಬಳಲ್ತಾ ಇದ್ದಾರೆ. ಒಂದು ಗಮನಿಸಬೇಕಾದ ವಿಷಯವೇನಪ್ಪ ಅಂದರೆ, ಈ 1 ಕೋಟಿ TB ಸೋಂಕಿತರಲ್ಲಿ ಪ್ರತಿ ವರ್ಷ 4ನೇ 1 ಭಾಗ ಅಂದರೆ 1/4 ಭಾಗ, ಕಾಲು ಭಾಗ ನಮ್ಮ ದೇಶದ ಕಾಣಿಕೆಯಾಗಿರುತ್ತೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಜೊತೆಗೆ TB ಸೋಂಕಿತರು ಏನು ವರದಿ ಆಗ್ತಾ ಇದೆ ಹಾಗೂ TB ಸೋಂಕಿತರಿಂದ ಕಾಯಿಲೆಯಾಗಿ ಪರಿವರ್ತನೆ ಸಕಾಲಕ್ಕೆ ಚಿಕಿತ್ಸೆಯನ್ನ ಪಡೆಯದೆ ಪ್ರತಿ 4 ನಿಮಿಷಗಳಿಗೆ ಒಬ್ಬ ರೋಗಿ ನಮ್ಮ ದೇಶದಲ್ಲಿ ಅಸುನೀಗ್ತಾ ಇದ್ದಾರೆ. ಹಾಗೂ ಜಗತ್ತಿನ TB ಸಾವಿನ ಕಾಲು ಭಾಗದಷ್ಟು ನಮ್ಮ ದೇಶದಿಂದ ವರದಿ ಆಗ್ತದೆ. ವಿಶೇಷವಾಗಿ ನಾವು ಇನ್ನೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಅದೇನಪ್ಪ ಅಂತಂದ್ರೆ, ಈ TB ಕಾಯಿಲೆ ಮನುಷ್ಯನ ಅತ್ಯಂತ ಸಕ್ರಿಯವಾಗಿರುವಂಥ ವಯಸ್ಸಿನಲ್ಲಿ, ಅಂದರೆ 18ರಿಂದ 45 ವರ್ಷದ ಒಳಗೆ ಹೆಚ್ಚು ಕಾಣಿಸ್ಕೊಳ್ತಾ ಇರೋದ್ರಿಂದ ಇದು ಕುಟುಂಬಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಹೊರೆಯಾಗಿ ಪರಿಣಮಿಸ್ತಾ ಇದೆ. ಇದರಿಂದ ಆರ್ಥಿಕತೆ ಮೇಲೆ ಕೂಡ ಪರೋಕ್ಷವಾಗಿ ಇದು ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಈ TB ಕಾಯಿಲೆಯ ಸಾಮಾನ್ಯ ಲಕ್ಷಣಗಳು ಹೀಗಿರ್ತವೆ. ಸಾಮಾನ್ಯವಾಗಿ ಕೆಮ್ಮು ಇರ್ಬೋದು, ಸಂಜೆ ವೇಳೆ ಮೈ ಬಿಸಿಯಾಗಿ ಜ್ವರ ಬರುವಂಥದ್ದಾಗಿರ್ಬೋದು, ವಿನಾಕಾರಣ ದೇಹದ ತೂಕ 10%ಕ್ಕಿಂತ ಕಡಿಮೆ ಆಗುವಂಥದ್ದು, ಹಸಿವು ಆಗದೇ ಇರುವಂಥದ್ದು, ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು, ಈ ರೀತಿಯ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಇದೊಂದು ದೀರ್ಘಕಾಲಿಕ ಕಾಯಿಲೆಯಾಗಿರೋದ್ರಿಂದ ತಕ್ಷಣಕ್ಕೆ ಯಾರು ಕೂಡ ಚಿಕಿತ್ಸೆಗೆ ಇವರು ಮುಂದೆ ಬರೋದಿಲ್ಲ. ಇದೊಂದು ಕಾರಣಕ್ಕಾಗಿ TBಯ ಸಾವು ನೋವುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಒಂದು ಕಳಕಳಿಯ ಮನವಿ ಏನಪ್ಪ ಅಂತಂದ್ರೆ, ದಯಮಾಡಿ ಎಲ್ಲ ಸಾರ್ವಜನಿಕರು ಈ ಸಂದೇಶವನ್ನು ಗಂಭೀರವಾಗಿ ತೆಗೆದುಕೊಂಡು, ಯಾರಲ್ಲಿ ಕೆಮ್ಮಿದ್ರೆ ದಯಮಾಡಿ ಪರೀಕ್ಷೆಗೆ ಒಳಪಡಿಸಿ ಸಂಪೂರ್ಣವಾಗಿ ಉಚಿತ ಪತ್ತೆ ಮತ್ತು ಚಿಕಿತ್ಸೆ ನಮ್ಮ ನಮ್ಮ ದೇಶದಲ್ಲಿ ಲಭ್ಯ ಇದೆ. ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನಂತೆ 2025ಕ್ಕೆ ನಾವು TB ಮುಕ್ತ ಭಾರತವನ್ನ ಈಗ ನಾವು ಮಾಡಬೇಕಾಗಿರೋದ್ರಿಂದ ಈ ಗುರಿಯನ್ನ ಸಾಧಿಸಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕ ಬಂಧುಗಳು ನಮ್ಮೊಂದಿಗೆ ಆರೋಗ್ಯದ ಕೈ ಜೋಡಿಸಬೇಕಾದ ಪರಿಸ್ಥಿತಿ ಎದುರಾಗ್ತದೆ. ಇದರ ಜೊತೆಗೆ ಪೌಷ್ಟಿಕತೆ ಬಹಳ ಪ್ರಮುಖವಾದ ಪಾತ್ರವನ್ನ ಈ ಕಾಯಿಲೆಯಲ್ಲಿ ವಹಿಸೋದ್ರಿಂದ ಈ ರೋಗಿಗಳಿಗೆ ನ್ಯೂಟ್ರಿಷಿಯಸ್ ಫುಡ್ ಅಥವಾ ಬ್ಯಾಲೆನ್ಸ್ ಡಯಟ್ ಅನ್ನು ಕೊಡೋದಕ್ಕೆ ಬಹಳ ಮಹತ್ವ ಇರುತ್ತೆ. ಈ ದಿಶೆಯಲ್ಲಿ ನಿಕ್ಷಯ್ ಮಿತ್ರ ಅಥವಾ ಪೋಷಣ್ ಮಿತ್ರ ಅನ್ನೋ ಒಂದು ಕಾರ್ಯಕ್ರಮ ಕೂಡ ನಮ್ಮಲ್ಲಿದೆ. ಇದರಲ್ಲಿ ಆಸಕ್ತ ದಾನಿಗಳು ರೋಗಿಗಳನ್ನ ತಾವು ದತ್ತು ಪಡೆದು ಅವರಿಗೆ ಚಿಕಿತ್ಸೆಯ ಮೊದಲನೇ ದಿನ ಕೊನೆಯ ದಿನದವರೆಗೂ ಆಹಾರ ಪೂರೈಕೆಯನ್ನು ಕೂಡ ಮಾಡಬಹುದು. ನಿಗದಿತವಾದ ಆಹಾರ ಧಾನ್ಯಗಳು ಯಾವುದೋ ವಸ್ತುಗಳು ಕೊಡಬೇಕಾಗಿದೆ ಅನ್ನೋ ಪಟ್ಟಿ ನಮ್ಮಲ್ಲಿ ಬಳಿಯಲ್ಲಿ ಲಭ್ಯ ಇದೆ. ಅದನ್ನು ತಾವು ಪಡೆಯಬಹುದು. ಅದರಿಂದ ರೋಗಿಗಳಿಗೆ ಕೇವಲ ತಿಂಗಳಿಗೆ 800ರಿಂದ 1,000 ರೂಪಾಯಿಗಳು ಖರ್ಚಾಗುತ್ತೆ ಅಷ್ಟೇ. ಇದನ್ನ ಮಾಡಿದ್ರೆ ಅಮೂಲ್ಯ ಜೀವಗಳನ್ನು ಉಳಿಸಿದಂಥ ಪುಣ್ಯ ನಮಗೆ ಬರುತ್ತೆ. ಇದರ ಜೊತೆಗೆ ಈಗ ಜುಲೈ 7ರಿಂದ 100 ದಿನಗಳವರೆಗೆ 100 ದಿನಗಳ ಕ್ಷಯಮುಕ್ತ ಪತ್ತೆ ಮತ್ತು ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯನ್ನು ಆಯೋಜಿಸ್ತಾ ಇದ್ದೀವಿ. ಈ ಅಭಿಯಾನದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ರೋಗ ಪತ್ತೆ ಮತ್ತು ಚಿಕಿತ್ಸೆಗೆ ಸಹಕರಿಸಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ, ತಮ್ಮೆಲ್ಲರ ಅತ್ಯಮೂಲ್ಯವಾದ ಸಲಹೆ ಮತ್ತು ಬೆಂಬಲವನ್ನು ನಿರೀಕ್ಷಿಸ್ತಾ ನಾನು ನನ್ನ ಈ ಸಂದೇಶವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.